ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಭಾಷಣಗಳನ್ನು ಕೇಳುವಂತಹ ಹವ್ಯಾಸವಿತ್ತು. ಅವನು ಪ್ರತಿ ಸಲವೂ ಭಾಷಣಕಾರರನ್ನು ಕರೆದು ಉತ್ತಮ ಭಾಷಣಗಳನ್ನು ಹೇಳುವಂತೆ ಹೇಳುತ್ತಿದ್ದ. ಉತ್ತಮ ಭಾಷಣವನ್ನು ಹೇಳಿದವರಿಗೆ ಅವನು ಬಹುಮಾನಗಳನ್ನು ಕೊಟ್ಟು ಸತ್ಕರಿಸುತ್ತಿದ್ದ. ಒಂದು ಸಲ ಒಬ್ಬ ಭಾಷಣಕಾರ ಆಸ್ಥಾನಕ್ಕೆ ಬರುತ್ತಾನೆ. ಅವನು ಭಾಷಣ ಮಾಡುವಾಗ ಪ್ರತಿ ಸಂದರ್ಭದಲ್ಲೂ ತಾಯಿ ಋಣವನ್ನು ನಮ್ಮಿಂದ ತೀರಿಸೋಕೆ ಸಾಧ್ಯವಿಲ್ಲ, ತಾಯಿ ಋಣವನ್ನು ನಮ್ಮಿಂದ ತೀರಿಸೋಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ರಾಜನಿಗೆ ಚಿಂತೆ ಆಗುತ್ತದೆ. ಏನಿದ್ದು ತಾಯಿ ಋಣ, ನನ್ನಿಂದ ತೀರಿಸೋಕ್ಕಾಗದ್ದು ಏನದು ಅಂತ ಯೋಚನೆ ಮಾಡಿ ಅವನು ಆ ಭಾಷಣಕಾರರನ್ನು ತನ್ನ ಬಳಿ ಕರೆಯುತ್ತಾನೆ. ಕರೆದು ಭಾಷಣಕಾರನ ಬಳಿ ಹೇಳುತ್ತಾನೆ, ನೋಡಿ, ನೀವು ಹೇಳಿದಿರಿ ತಾಯಿ ಋಣವನ್ನು ತೀರಿಸೋಕ್ಕಾಗಲ್ಲ ಅಂತ, ಆದರೆ ನಾನು ತಾಯಿ ಋಣವನ್ನು ತೀರಿಸ್ತೀನಿ. ನಾನೇನಾದರೂ ತಾಯಿ ಋಣವನ್ನು ತೀರಿಸಿದರೆ ನಿಮ್ಮ ರುಂಡವನ್ನು ಕತ್ತರಿಸುತ್ತೇನೆ. ನಾನೇನಾದರೂ ತಾಯಿ ಋಣವನ್ನು ತೀರಿಸದಿದ್ದರೆ ನಿಮಗೆ ಉತ್ತಮ ನಾಣ್ಯಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಅವತ್ತು ಸಂಜೆ ರಾಜ್ಯಭಾರವನ್ನು ನಡೆಸಿ ಮನೆಗೆ ಹೋಗುತ್ತಾನೆ. ಮನೆಗೆ ಹೋಗುವಾಗಲೇ ಅವನಿಗೆ ಚಿಂತೆಯನ್ನು ಆವರಿಸಿತ್ತು. ತಾಯಿ ಕೇಳುತ್ತಾಳೆ, ಏನು ಮಗ ಇವತ್ತು ತುಂಬ ಬೇಗ ಬಂದಿದ್ದೀಯಾ ಅಂತ. ಆಗ ರಾಜ ಕೇಳುತ್ತಾನೆ, ನೋಡಮ್ಮ, ನೀನು ನನಗೆ ಸತ್ಯವನ್ನು ಹೇಳಬೇಕು. ಏನು ಮಗ, ಹೇಳು ಅಂತ ಹೇಳ್ತಾಳೆ. ಆಗ ಮಗ ಹೇಳ್ತಾನೆ, ನೀನು ಎಲ್ಲಿಯಾದರೂ ಸಾಲ ಮಾಡಿದ್ಯಮ್ಮ, ನೀನು ಸತ್ಯ ಹೇಳಬೇಕು. ಆಗ ತಾಯಿ ಕೇಳುತ್ತಾಳೆ ರಾಜನ ಬಳಿ, ಯಾಕೆ ಮಗ, ನಿಂಗೆ ಈ ಯೋಚನೆ ಯಾಕೆ ಬಂತು ಅಂತ. ಆಗ ರಾಜ ಹೇಳ್ತಾನೆ, ನೋಡಮ್ಮ, ನೀನು ಸತ್ಯ ಹೇಳಲೇಬೇಕು, ನೀನು ಸಾಲ ಮಾಡಿದ್ಯಾ ಅಂತ. ಆಗ ತಾಯಿ ಹೇಳ್ತಾಳೆ, ಇಲ್ಲ ಮಗ, ನಾನು ಸಾಲವನ್ನೇ ಮಾಡಿಲ್ಲ. ಆಗ ರಾಜ ಹೇಳ್ತಾನೆ, ನೋಡಮ್ಮ, ನೀನು ಹೇಳಲೇಬೇಕು, ನನ್ನ ಹತ್ರ ಇರುವಂತಹ ರತ್ನ ಮುತ್ತು ವಜ್ರ ಖಚಿತಗಳನ್ನು ಮಾರಿಯಾದರೂ ಸರಿ ನಿನ್ನ ಋಣವನ್ನು ನಾನು ತೀರಿಸ್ತೀನಮ್ಮ, ನೀನು ಸತ್ಯ ಹೇಳಬೇಕು, ಸಾಲವನ್ನು ಮಾಡಿದ್ಯಾ ಅಂತ. ಆಗ ರಾಜನ ತಾಯಿ ಹೇಳುತ್ತಾಳೆ, ನೋಡುಮ, ಹೌದು ಮಗ, ನಾನು ಸಾಲ ಮಾಡಿದ್ದೇನೆ ಅಂತ. ಆಗ ರಾಜ ಹೇಳುತ್ತಾನೆ, ಏನಮ್ಮ ಅದು ಅಂತ ಸಾಲ ಮಾಡಿದ್ಯಾ, ನಾನು ತೀರಿಸ್ತೀನಿ ಅಂತ. ಆಗ ತಾಯಿ ಹೇಳ್ತಾಳೆ, ನೋಡು ಮಗ, ಇವತ್ತು ರಾತ್ರಿ ಒಂದು ದಿನ ನೀನು ನನ್ನ ಜೊತೆ ಮಲಗಬೇಕು ಅಂತ. ಸರಿಯಮ್ಮ, ನಾನು ನಿನ್ನ ಋಣವನ್ನು ತೀರಿಸಲು ಏನು ಬೇಕಾದರೂ ಮಾಡೇನಮ್ಮ ಅಂತ ಹೇಳಿ ಅವತ್ತು ರಾತ್ರಿ ಆಗ್ತದೆ. ತಾಯಿ ಚಾಪೆ ಹಾಸ್ತಾಳೆ, ಮಲಗ್ತಾರೆ. ಸ್ವಲ್ಪ ಹೊತ್ತು ರಾಜನಿಗೆ ನಿದ್ದೆ ಹತ್ತಬೇಕು ಅನ್ನೋಷ್ಟರಲ್ಲಿ ತಾಯಿ ಕರೀತಾಳೆ, ನೋಡು ಮಗ, ನಂಗೆ ಒಂದು ಗ್ಲಾಸ್ ನೀರು ತಂದು ಕೊಡ್ತೀನಪ್ಪ ಅಂತ. ಆವಾಗ ರಾಜ ಹೇಳ್ತಾನೆ, ಏನಮ್ಮ, ನಿಂಗೆ ಒಂದು ಗ್ಲಾಸ್ ನೀರು ತಂದು ಕೊಡದೆ ಅಂತ ಹೇಳ್ತಾನೆ. ಹೋಗಿ ಒಂದು ಗ್ಲಾಸ್ ನೀರು ತಂದು ಕೊಡ್ತಾನೆ. ತಾಯಿ ಅರ್ಧ ಕುಡಿತಾಳೆ, ಅರ್ಧವನ್ನು ಹಾಸಿಗೆ ಮೇಲೆ ಚೆಲ್ತಾಳೆ. ರಾಜನಿಗೆ ಏಕೋ ಕೋಪ ಬರ್ತದೆ, ಏನು ನನ್ನ ತಾಯಿ ಈ ಥರ ಮಾಡ್ತಾಳೆ, ಆದರೂ ಸುಮ್ಮನೆ ಇರ್ತಾನೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಆದಾಗ ಮತ್ತೆ ತಾಯಿ ಕರೀತಾಳೆ, ಮಗ, ಇನ್ನೊಂದು ಗ್ಲಾಸ್ ನೀರು ಕೊಡ್ತೀನಪ್ಪ ಅಂತ. ಆಗ ರಾಜ ಏನೋ ಸ್ವಲ್ಪ ಕೋಪದಲ್ಲಿ ಹೋಗ್ತಾನೆ, ನೀರು ತಂದು ಕೊಡ್ತಾನೆ. ಆವಾಗಲೂ ತಾಯಿ ಕುಡಿತಾಳೆ, ಅರ್ಧ ನೀರನ್ನು ಹಾಸಿಗೆಗೆ ಚೆಲ್ತಾಳೆ. ಆವಾಗ ರಾಜನಿಗೆ ಏಕೋ ಸ್ವಲ್ಪ ಕೋಪ ಬರ್ತದೆ, ಯಾಕೆ ನನ್ನ ತಾಯಿ ಇವತ್ತು ಹೀಗೆ ಆಡ್ತಾಳೆ ಅಂತ. ಇನ್ನು ರಾಜ ಮಲಗ್ತಾನೆ. ರಾಜನಿಗೆ ಇನ್ನೇನು ನಿದ್ದೆ ಹತ್ತಬೇಕು ಅನ್ನೋಷ್ಟರಲ್ಲಿ ಮತ್ತೆ ತಾಯಿ ಕರೀತಾನೆ, ಮಗ, ನನಗೆ ನೀರು ಕೊಡ್ತೀನಪ್ಪ ಅಂತ. ಆಗ ರಾಜ ಸಿಟ್ಟಿನಿಂದ ಕೇಳ್ತಾನೆ, ಏನಮ್ಮ ನೀನು, ನೀರು ತಂದು ಕೊಟ್ಟರೆ ನೀನು ಅರ್ಧ ಕುಡಿತೀಯ, ಅರ್ಧ ಹಾಸಿಗೆ ಮೇಲೆ ಚೆಲ್ತೀಯ, ಏನಾಗಿದೆ ನಿಂಗೆ, ಯಾಕೆ ಹೀಗೆ ಮಾಡ್ತಿದ್ಯಾ, ನಿಂಗೇನಾದರೂ ಹುಚ್ಚುಗಿಚ್ಚಿ ಹಿಡ್ದಿದ್ದೀನ. ತಾಯಿ ಎದ್ದು ರಾಜನ ಮುಖಕ್ಕೆ ಪಠಾರ್ ಎಂದು ಹೊಡೆದು ಹೇಳ್ತಾಳೆ, ನೋಡು ಮಗ, ನಿಂಗೆ ಇವತ್ತು ರಾತ್ರಿ ಒಂದು ದಿನ ನನ್ನ ಸೇವೆ ಮಾಡಲಿಕ್ಕಾಗಲಿಲ್ಲ, ಇನ್ನು ಏನು ನೀನು ನನ್ನ ಋಣ ತೀರಿಸ್ತೀಯೋ. ನೀನು ಚಿಕ್ಕವನಿರುವಾಗ ಹಾಸಿಗೆ ಮೇಲೆ ಮಲಮೂತ್ರ ಮಾಡುತ್ತಿದ್ದೆ, ಆವಾಗ ನಾನೇ ಕಣು ಅದನ್ನು ತೆಗೆಯುತ್ತೀನಿ. ನೀನು ನನ್ನ ಋಣವನ್ನು ತೀರಿಸೋಕ್ಕೆ ಬರ್ತೀಯ, ಇವತ್ತು ಒಂದು ದಿನ ನೀನು ನನ್ನ ಸೇವೆ ಮಾಡಲಿಕ್ಕಾಗಲಿಲ್ಲ, ಇನ್ನೇನು ನೀನು ನನ್ನ ಋಣವನ್ನು ತೀರಿಸ್ತೀಯಾ ಅಂತ ಹೇಳ್ತಾಳೆ. ಆವಾಗ ರಾಜನಿಗೆ ಜ್ಞಾನೋದಯವಾಗುತ್ತದೆ, ತಾಯಿ ಋಣ ಅಂದರೆ ಏನು ಅಂತ. ಈ ಜಗತ್ತಿನಲ್ಲಿ ತಾಯಿ ಋಣವನ್ನು ಯಾರಿಂದಲೂ ತೀರಿಸೋಕ್ಕೆ ಸಾಧ್ಯವಿಲ್ಲ. ನಾವು ತಂದೆ ತಾಯಿಗಳನ್ನು ಆದಷ್ಟು ಜೋಪಾನವಾಗಿ ನೋಡಿಕೊಳ್ಳೋಣ. ಎಲ್ಲರೂ ಹೇಳ್ತಾರೆ, ತಂದೆ ತಾಯಿ ದೇವರಿಗೆ ಸಮಾನ ಅಂತ. ನಿಜವಾಗಿ ತಂದೆ ತಾಯಿ ದೇವರಲ್ಲವೇ? ನಮಗೆ ಕಣ್ಣಿಗೆ ಕಾಣುವ ದೇವರೆಂದರೆ ತಂದೆ ತಾಯಿ ಮಾತ್ರ. ನಾವು ತಂದೆ ತಾಯಿಯನ್ನು ಗೌರವಿಸೋಣ, ಅವರ ಆಶೀರ್ವಾದ ಪಡೆಯೋಣ. ದಯವಿಟ್ಟು ಎಲ್ಲರೂ ತಮ್ಮ ತಂದೆ ತಾಯಿಯನ್ನು ಜೋಪಾನವಾಗಿ ನೋಡಿಕೊಳ್ಳಿ.